ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಭಾರತದ ಉಕ್ಕಿನ ಮನುಷ್ಯ ಪನ್ಪುನ ಪುದರ್ಗ ಸಂದ ದಿನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರೇನ ಪುಟ್ಟನ ದಿನ ಅಕ್ಟೋಬರ್ 31 ಆದಿತ್ತದು ಮುಂದೇನು ರಾಷ್ಟ್ರೀಯ ಏಕತಾ ದಿನ ಅದು ಆಚರಣೆ ಮಲ್ತಂದುಂಡು. ಗುಜರಾತ್ ಏಕತಾ ನಗರದ ಪಟೇಲ್ ರೇನ ಮೂರ್ತಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುರ್ಪ ಅರ್ಪಣೆ ಮಲ್ತದು ಮರ್ಯಾದಿ ಸಂದಾಯರು. ಗುಜರಾತ್ ತಿರ್ಗಾಟಡೊಪ್ಪುನ ಪ್ರಧಾನಿ ನರೇಂದ್ರ ಮೋದಿ ಅಂಗರೆ ರಾಷ್ಟ್ರೀಯ ಏಕತಾ ದಿನದ ಲೆಕ್ಕೊಡು ಏಕತಾ ನಗರಡುಪ್ಪುನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರೇನ ಮೂರ್ತಿಗೆ ನೀರು ಪಾಡ್ದು ಪುರ್ಪ ಅರ್ಪಣೆ ಮಲ್ತದು ಮರ್ಯಾದಿ ಸಂದಾಯರು. ರಾಷ್ಟ್ರೀಯ ಏಕತಾ ದಿವಸ್ ಪೇರೇಡ್ ನಡೆತದಿತ್ತದು ಐಟ್ ಪ್ರಧಾನಿ ಪಾಲ್ದೆತ್ತೊಂದು ತೂದು ಮರ್ಯಾದಿ ವಂದನೆ ದೆತ್ತೊಂಡಿರು. ರಾಷ್ಟ್ರೀಯ ಏಕತಾ ದಿನನು ವರ್ಷಲ ಅಕ್ಟೋಬರ್ 31 ಆಚರಣೆ ಮಲ್ತನುಂಡು. ಉಕ್ಕಿನ ಮನುಷ್ಯ ಪನ್ಪನ ಬಿರ್ದು ಪಡೆಯಿನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರೇನ ಜನ್ಮದಿನಕ್ಕೂ ಏಕತಾ ದಿನ ಆದ ಕೇಂದ್ರ ಸರ್ಕಾರ 2014 ಜಾರಿಗೆ ಕನತದುಂಡು. ಈ ಸರ್ತಿ 145ನೇ ವರ್ಷಾಚರಣೆ ಆದುಂಡು. ಭಾರತದ ಸ್ವತಂತ್ರ ಚಳುವಳಿ ಬೊಕ್ಕ ಒಟ್ಟು ಸೇರ್ಯಾರೆ ಪಟೇಲ್ ಬಾರಿ ಪುಣ್ಯದಿತ್ತೇರು. ದೇಶದ ಕಡೀರ್ದ ಒತ್ತು ಪ್ರಧಾನಿ ಬೊಕ್ಕ ಕಡೀರ್ದ ಗೃಹ ಮಂತ್ರಿಲ ಆದುಲ್ಲೇರು ವಲ್ಲಭಭಾಯಿ ಪಟೇಲ್. 2018 ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಕೆವಾಡಿ ಆಡಿಡು ನರ್ಮದಾ ಸುದೆ ಬರಿಟು ಸರ್ದಾರ್ ಅಣೆಕಟ್ಟದ ಎದುರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ರೇನ ಲೋಕದ ಭಾರಿ ಎತ್ತರದ ಮೂರ್ತಿನ ಉದಿಪನ ಮಲ್ತದಿತ್ತೇರು. हमारा कर्तव्य और हमारी कटिबद्धता, देश के हैं हम रक्षक, सीआरपीएफ का देश को प्रतिबद्धता जो है सर्वत्र सुरक्षा. ಹಿರಿಯ ವಾರ್ತಾಮಾನಿ ಶೇಖರ್ ಅಜಕಾರ್ ಹೃದಯಾಘಾತ ಖಾಸಗಿ ಆಸ್ಪತ್ರೆಯ ಅಂಗಾರೆ ತೀರಿಯರು. ಶೇಖರ್ ಅಜಕಾರ್ ಎಡ್ಡೆ ಬರವು ಸಾಹಿತ್ಯದಾರಾದು ಜೋಕ್ಲಿನ ಸಾಹಿತ್ಯ ಸಮ್ಮೇಳನ ಸಂಘಟನೆ ಮಲ್ತದು ವಿಶೇಷ ಕೊಡುಗೆ ಕೊರ್ನ 22 ಬೂಕ್ಲೆನು ಬರೆತಿರು. ಹಿರಿಯ ವಾರ್ತಾಮಾನಿ ಸಾಹಿತ್ಯ ಬರವುದಾರು ಶೇಖರ್ ಅಜಕಾರ್ ಹೃದಯಾಘಾತ ಖಾಸಗಿ ಆಸ್ಪತ್ರೆಯ ಅಂಗಾರೆ ತೀರಿಯರು. 10 ವರ್ಷ ಬೆಂಗಳೂರು ಪತ್ರಕರ್ತೆರ್ನ ವೇದಿಕೆ ಬೆಂಗಳೂರದ ಒಡಿಪು ಶಾಖೆದ ಒತ್ತು ಗುರುಕಾರ್ಯರಾದಿತ್ತಿನ ಶೇಖರ್ ಕುಂದಪ್ರಭಾ ವಾರ ಪತ್ರಿಕೆಡು ಬೇಲೆಸುರು ಮಲ್ತದು. ಬೊಂಬೈದ ಕರ್ನಾಟಕ ಮಲ್ಲ ಜನವಾಹಿನಿ ಡೈಜಿ ವರ್ಡ್ ಕನ್ನಡಪ್ರಭ ಬೊಕ್ಕ ಉಷಾ ಕಿರಣ ಪತ್ರಿಕೆಲಿಡು ಸೇವೆ ಸಂದಾದರು. ಪತ್ರಕರ್ತರ ಆದಿತ್ತಿನ ಮಾತ್ರ ಶೇಖರ್ ಅಜಕಾರ್ ಎಡ್ಡೆ ಬರವು ಸಾಹಿತ್ಯದಾರ ಆದ ಜೋಕ್ಲಿನ ಸಾಹಿತ್ಯ ಸಮ್ಮೇಳನಲಿನ ಸಂಘಟನೆ ಮಲ್ತದು ವಿಶೇಷ ಕೊಡುಗೆ ಕೊರ್ನ 22 ಬೂಕ್ಲೆನು ಬರೆತಿರು. ಒಡಿಪು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರೀಯ ಬಸವಶ್ರೀ ಅವಾರ್ಡ್ 2018, 2019 ಆಮಂತ್ರಣ ಪ್ರಶಸ್ತಿ, ಕೃಷಿ ಬಂಧು, ರಾಷ್ಟ್ರೀಯ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ, ಒಡಿಪು ಜಿಲ್ಲಾ ಕನ್ನಡ ಸಾಹಿತ್ಯ ಪ್ರಶಸ್ತಿ, ವಿಶ್ವ ದರ್ಶನ ಸಾಹಿತ್ಯ ಪ್ರಶಸ್ತಿ ಬೊಕ್ಕ ಶಿಖಾ ಭಾರತ ಪ್ರಶಸ್ತಿ ಇಂಚ ಅವೇತೋ ಪ್ರಶಸ್ತಿ ಸಮ್ಮನದ ಮರ್ಯಾದೆ ಪಡೆಯಿನ 1995 ಪತ್ರಿಕೋದ್ಯಮ ಸಾಧನೆಗಾದ ಪ್ರಶಸ್ತಿ ಪಡೆದಿತ್ತಿರು. ಪತ್ರಕರ್ತೆರ್ನ ಕೆಲಸಲ ಪೊಲೀಸರಿನಂಚ ಒಪ್ಪುಂಡು ಸತ್ಯ ಬೊಕ್ಕ ವಸ್ತುನಿಷ್ಠೆ ವರದಿಗೂ ಪತ್ರಕರ್ತೆರು ಒತ್ತು ಕೊರಡುಂದು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ರಿಷನ್ ಸಿಬಿ ಪಂತೆರು. ಕುಡ್ಲದ ಪತ್ರಿಕಾ ಭವನುಡು ಅಂಗಾರೆ ಭಾರತೀಯ ಕಾರ್ಯನಿರತ ಪತ್ರಕರ್ತೆರ್ನ ಒಕ್ಕೂಟದ 74ನೇ ಸ್ಥಾಪನಾ ದಿನಾಚರಣೆ ಆರ್ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತೆರ್ನ ಸಂಘ ಕುಡ್ಲಾ ಪ್ರೆಸ್ ಕ್ಲಬ್ ಬೊಕ್ಕ ಪತ್ರಿಕಾ ಭವನ ಟ್ರಸ್ಟ್ ದಾನಿಲಿಟ್ಟು ಭಾರತೀಯ ಕಾರ್ಯನಿರತ ಪತ್ರಕರ್ತೆರ್ನ ಒಕ್ಕೂಟದ 74ನೇ ಸ್ಥಾಪನಾ ದಿನಾಚರಣೆ ಅಂಗಾರೆ ಕುಡ್ಲದ ಪತ್ರಿಕಾ ಭವನುಡು ನಡೆತಂಡು. ಜಿಲ್ಲಾ ಎಸ್ಪಿ ರಿಷನ್ ಸಿಬಿ ತುಡರ್ ಪೊತ್ತಾದ ಕಾರ್ಯಕ್ರಮ ಉದಿಪನ ಮಲ್ತದು ಎಡ್ಡೆಪು ಬೈಕೇರು. ಪತ್ರಕರ್ತೆರ್ನ ಕೆಲಸಲ ಪೊಲೀಸರಿನಂಚ ಒಪ್ಪುಂಡು ದುಂಬು ಡಿಡಿ ನ್ಯೂಸ್ ಮಾತ್ರ ಇತ್ತಂಡು ಅಂಡ ಇತ್ತೆ ಪಾಕ ಚಾನೆಲ್ ಸುದ್ದಿ ಬರ್ಪು ನೆಡ್ದವ್ರ ವಾರ್ತಾ ಮಾನಿಲು ಆತೆ ಜಾಗೃತಿಡು ರಬಸುಡು ಸುದ್ದಿ ಮುಟ್ಟವನ ಕೆಲಸ ಮಲ್ಪುಡಾತಂಡು. ಪತ್ರಕರ್ತೆರ್ನ ಜವಾಬ್ದಾರಿ ಹೆಚ್ಚಾತಂಡು. ಮಾಧ್ಯಮ ರಬಸುಡು ಬುಳೆ ಹೊಂದಿದ್ದು ಎಡ್ಡೆ ಅವಕಾಶ ಭವಿಷ್ಯ ಉಂಡು. ಸತ್ಯ ಬೊಕ್ಕ ವಸ್ತುನಿಷ್ಠ ವರದಿನು ಪತ್ರಕರ್ತೆರು ಒತ್ತು ಕೊರಡು ಅಂದಾಜಿಗೆ ಸುದ್ದಿಲಿನ ವರದಿ ಬುಡ್ಚಿಂದು ಎಸ್ಪಿ ಪಂಡೆರು. ನೀವು ಮುಂಚೆ ಎಲ್ಲ ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಆರ್ ಇನ್ ಟು ರೀಡಿಂಗ್ ದೀಸ್ ಎಡಿಟೋರಿಯಲ್ಸ್ ಓದೋದು ಮತ್ತೊಂದು ಅದು ಓದಿದಾಗ ಅನ್ನಿಸ್ತಾ ಇದ್ದಿದ್ದೇನು ಅಂದರೆ ಎಲ್ಲರಿಗೂ ಬರಲ್ಲ ಆ ಕಲೆ, ಬರೆಯೋ ಕಲೆ ಇರುತ್ತಲ್ಲ ನಮ್ಗೆ ಗೊತ್ತಿರ್ಬೋದು ಎಲ್ಲ ಫ್ಯಾಕ್ಟ್ಸ್. ಇಫ್ ಯು ಆಸ್ಕ್ ಮಿ ಐ ಮೈಟ್ ನೋ 100 ಫ್ಯಾಕ್ಟ್ಸ್, ಬಟ್ ಇಫ್ ಯು ಆಸ್ಕ್ ಮಿ ಟು ಪ್ರೆಸೆಂಟ್ ದೋಸ್ 100 ಫ್ಯಾಕ್ಟ್ಸ್ ಇನ್ ಅ ವೆರಿ ಸ್ಟ್ಯಾಂಡರ್ಡ್ ಫಾರ್ಮ್
ಆ್ಯಂಡ್ ಇನ್ ಅ ರೀಡಬಲ್ ಫಾರ್ಮ್ಯಾಟ್, ಅರ್ಥ ಆಗೋ ಥರ ಒಂದು ಆರ್ಡರ್ ಆಗಿ ಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್. ಫ್ಯಾಕ್ಟ್ಸ್ ಗೊತ್ತಿರ್ಬೋದು, ಬಟ್ ಅದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಅದೊಂದು ಕಲೆ ಬೇಕು. ಆ್ಯಂಡ್ ಐ ಥಿಂಕ್ ದಟ್ ಈಸ್ ಜರ್ನಲಿಸಮ್, ವೇರ್ ಯು ಪ್ರೆಸೆಂಟ್ ಇಟ್ ಇನ್ ಅ ವೆರಿ ಬ್ಯೂಟಿಫುಲ್ ಫಾರ್ಮ್ಯಾಟ್. ಅದನ್ನು ಓದೋವ್ರಿಗೆ ಕೂಡ ಇಂಟ್ರೆಸ್ಟ್ ಬರೋ ಥರ ಒಂದು ಫ್ಯಾಕ್ಟ್ಸ್ ಪ್ರೆಸೆಂಟ್ ಮಾಡೋದು. ಲಾಟ್ ಆಫ್ ಪೀಪಲ್ ಯೂಸ್ ಟು ಕಾನ್ಸಂಟ್ರೇಟ್ ಆನ್ ದ್ಯಾಟ್, ರೈಟಿಂಗ್ ದಟ್ ಆರ್ಟಿಕಲ್ ವೆರಿ ಬ್ಯೂಟಿಫುಲ್ಲಿ ಆ್ಯಂಡ್ ವಿತೌಟ್ ಕನ್ಕ್ಲೂಡಿಂಗ್ ಅದನ್ನು ಎಷ್ಟು ಫ್ಯಾಕ್ಟ್ಸ್ ಕೊಡಬೇಕೋ ಅಷ್ಟು ಫ್ಯಾಕ್ಟ್ಸ್ ಕೊಟ್ಟು ಅಲ್ಲಿಗೆ ನಿಲ್ಲಿಸುವಂಥದ್ದು. ವೇರ್ ನೀವು ಅದೊಂದು ಆರ್ಟಿಕಲ್ ಓದಿದ್ಮೇಲೆ ಅಟ್ಲೀಸ್ಟ್ ಒಂದು 5 ನಿಮಿಷ ಇಟ್ ವಿಲ್ ಮೇಕ್ ಯು ಥಿಂಕ್, ಏನು ಈ ಥರ ಆಗಿರ್ಬೋದಾ, ಆ ಥರ ಆಗಿರ್ಬೋದಾ ಅನ್ನೋದ್ರ ಬಗ್ಗೆ. ಆ್ಯಂಡ್ ದಟ್ ಆ ಒಪಿನಿಯನ್ ಫಾರ್ಮ್ ಮಾಡ್ಕೊಳ್ಳಿಕ್ಕೆ ಜನಕ್ಕೆ ಒಂದು ಅವಕಾಶ ಕೊಡುವಂಥದ್ದು. ನಾವೆಲ್ಲ ಓದ್ತಾ ಇರುವಾಗ ಒಂದು ಬದಲಾವಣೆಗೆ ಒಂದು 15-20 ವರ್ಷ ಅಗತ್ಯ ಇತ್ತು. ಕ್ರಮೇಣ ಲಾಸ್ಟ್ 10 ವರ್ಷ. ಬಟ್ ನೀವೀಗ ಓದ್ತಾ ಇದ್ದೀರಿ, ನೆಕ್ಸ್ಟ್ 3 ವರ್ಷದ ಬದಲಾವಣೆ ನಿಮ್ಮ ಎದುರಿಗೆ ಇರುವಂಥದ್ದುಂಟಲ್ಲ, ಭೂತಪೂರ್ವ. ಅದು ನಾನು ಒಂದು ಇಂಡಸ್ಟ್ರಿ ಹೇಳ್ತಾ ಇಲ್ಲ, ಎಲ್ಲ ಇಂಡಸ್ಟ್ರಿಯಲ್ಲೂ ಹೇಳ್ತಾ ಇದ್ದೇನೆ. ಒಂದು ಸಣ್ಣ ಟಿ ವಿ ಎಷ್ಟು ದೊಡ್ಡದಾಯಿತು, ಒಂದು ದೊಡ್ಡ ರೇಡಿಯೋ ಎಷ್ಟು ಸಣ್ಣದಾಯಿತು, ಇಲ್ಲದೇ ಆಗಿ ಹೋಯಿತು. ನಾನು ನಿನ್ನೆ NITKಯಲ್ಲಿ ಪಾಠ ಮಾಡ್ತಾ ಇದ್ದೆ. ಹೌ ಮೆನಿ ಆಫ್ ಯು ಲಿಸನ್ ಟು ರೇಡಿಯೋ ಅಂತ ಕೇಳಿದ್ರೆ 80 ಜನರಲ್ಲಿ 2 ಜನ. ಹೌ ಮೆನಿ ಆಫ್ ಯು ಸಿ ಟಿ ವಿ ಅಂತ ಕೇಳಿದ್ರೆ 7 ಜನ. ಹೌ ಯು ಸಿ ಹೇಳಿದ್ರೆ ಐ ಆಮ್ ಸೀಯಿಂಗ್ ಇಟ್ ಇನ್ ಮೊಬೈಲ್ ಅಂತ ಹೇಳ್ತಾರೆ. ವಾಟ್ ಡು ಯು ಸಿ ಅಂತ ಕೇಳಿದ್ರೆ ಐ ಆಮ್ ಸೀಯಿಂಗ್ ಓನ್ಲಿ ಕ್ರಿಕೆಟ್ ಅಂತ ಹೇಳ್ತಾರೆ. ಹೌ ಡು ಯು ಗೆಟ್ ನ್ಯೂಸ್ ಅಂತ, ಐ ಆಮ್ ಗೆಟಿಂಗ್ ನ್ಯೂಸ್ ಫ್ರಮ್ ಎವ್ರಿವೇರ್. ಡು ಯು ಟ್ರಸ್ಟ್ ದ್ಯಾಟ್ ಅಂತ ಕೇಳಿದರೆ ಐ ಡೋಂಟ್ ನೋ, ಐ ಜಸ್ಟ್ ಟೇಕ್ ಇಟ್ ಅಂತ ಹೇಳ್ತಾರೆ. ಆ್ಯಂಡ್ ಓದಿದವರೆಲ್ಲ ಋಷಭ್ ಪಂತ್ನವರ ಹಾಗೆ ಅವರು ಬಹುಶಃ ನಮ್ಮ ಪತ್ರಕರ್ತರಿಗಿಂತ ಇಂಟ್ರೆಸ್ಟಿಂಗ್. ಅಟ್ಲೀಸ್ಟ್ 8-10 ಭಾಷೆ ಬೇರೆ ಊರಲ್ಲಿ ಕೆಲಸ ಮಾಡುವಾಗ ಗೊತ್ತಿರುತ್ತೆ ಅವರಿಗೆ ಆ ಒಳಗಿನ ಒಳಸುಳಿವು ಗೊತ್ತಿರುತ್ತೆ. ಆ ಕಾಲೇಜಲ್ಲಿ ಕಲ್ತಿರೋ IIT ಲೆವೆಲ್ ವಿದ್ಯಾರ್ಥಿಗಳ ಚಿಂತನೆಗಳು ಅಭೂತಪೂರ್ವವಾಗಿರುತ್ತೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರ್ಕಾರ್ಯರು ಶ್ರೀನಿವಾಸ್ ನಾಯ್ಕ ಇಂದಾಜೆ ಗುರ್ಕಾರ್ಮೆ ವಹಿಸಿದ್ದರು. ಮಾಧ್ಯಮ ಸಲಹೆಗಾರರು ವೇಣು ಶರ್ಮಾ ಪತ್ರಿಕೋದ್ಯಮ ಹೊಸ ಅವಕಾಶ ಬೊಕ್ಕ ಬೇಡಿಕೆಲೆನ ಉದ್ಯಮ ಪನ್ಪನ ವಿಚಾರಡು ಉಪನ್ಯಾಸ ಕೊರಿಯರು. ಭಾರತೀಯ ಪತ್ರಕರ್ತರ ಒಕ್ಕೂಟದ ರಾಷ್ಟ್ರೀಯ ಮಂಡಳಿ ಸದಸ್ಯರು ಬಿಬಿ ಹರೀಶ್ ರೈ, ಪತ್ರಿಕಾ ಭವನ ಟ್ರಸ್ಟ್ ಗುರ್ಕಾರ್ಯ ರಾಮಕೃಷ್ಣ ಆರ್, ವಾರ್ತಾ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರು ಕಾದರ್ ಶಾ ಮಲ್ಲಬಿನ್ನರಾದು ಪಾಲ್ಗೊಂಡರು. ಸಂಘದ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಕುಂದೇಶ್ವರ, ಪಣವದ ಗುರ್ಕಾರ್ಯರು ಪುಷ್ಪರಾಜ್ ಬಿಎನ್, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಜಗನ್ನಾಥ ಶೆಟ್ಟಿಬಾಳ, ಇಬ್ರಾಹಿಂ ಅಡ್ಕಸ್ಥಳ ಪಾಲ್ಗೊಂಡರು. ಅಂಗಾರಿ ತೀರ್ನ ವಾರ್ತಾಮಾನಿ ಶೇಖರ್ ರಜಕಾರ್ಯಗ ಈ ಪೊರ್ತುಡು ಶ್ರದ್ಧಾಂಜಲಿ ಸಂದಾಯರು. ಬುಳಿಚಿಲು ಪರಬೆನ್ನಿದಾರು ಧಾರ್ಮಿಕ ಸಾಮಾಜಿಕ ನಾಯಕರು ಬೊಕ್ಕ ಡಾಕ್ಟರ್ ಮೋಹನ್ ಆಳ್ವೇರ್ನ ಅಮ್ಮೆರು ಮಿಜಾರ್ ಗುತ್ತು ಆನಂದ ಆಳ್ವೇರು ಅಂಗಾರೆ ತೀರಿಯರು. ಅರೆಗೂ 105 ವರ್ಷ ಪ್ರಾಯ ದಂಗದಿತ್ತಲು. ಮಿಜಾರಡು ಬುಧಾರ ಕಾಂಡೆ 19:30 ಮರಣದೆಪ್ಪು ಇருந்து ತೆರೆದು ಬೈದನು. ಬುಳಿಚಿಲು ಪರಬೆನ್ನಿದಾರು ಧಾರ್ಮಿಕ ಸಾಮಾಜಿಕ ನಾಯಕರು ಮಿಜಾರ್ ಗುತ್ತು ಆನಂದ ಆಳ್ವೇರು ಅಂಗಾರೆ ತೀರಿಯರು. ಅರೆಗೂ 105 ವರ್ಷ ಪ್ರಾಯ ದಂಗದಿತ್ತಂಡು. ಮೂಡುಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರು ಡಾಕ್ಟರ್ ಮೋಹನ್ ಆಳ್ವೇರ್ನ ಅಮ್ಮೆರು ಆನಂದ ಆಳ್ವೇರು ಬೆದ್ರದ ಆಳ್ವಾಸ್ ಬರೋ ಸಂಸ್ಥೆಲೆಗೂ ಒಂದು ಮಾಮೂಲ ಉಮೇದದ ಶಕ್ತಿ ಆದಿತ್ತಿನಾರು. ಮೋಹನ್ ಆಳ್ವೇರಿಗ್ಲ ಅಮ್ಮೆರು ಪಂಡ ಭಾರಿ ಪ್ರೀತಿ. ಅರೆನ ಮಾರ್ಗದರ್ಶನ ಆಶೀರ್ವಾದಡು ಅರೆನ ತತ್ವ ಸಿದ್ಧಾಂತೋಲಿನ ಪಾಲನೆ ಮಲ್ತೊಂದು ಭಾರಿ ಪುಣೆಪಾಟಿಗೇಡು ಮಿತ್ತು ಬರೆಯರ ಕಾರಣ ಮಿಜಾರ್ ಗುತ್ತು ಆನಂದ ಆಳ್ವೇರಂದು ನೆಂಪು ಮಲ್ತೊನ್ವೆರು. ಆನಂದ ಆಳ್ವೇರು ಪುಟ್ಟು ದಿನ ಆಗಸ್ಟ್ 15 ದಿನೋನೆ ಭಾರತ ದೇಶಗೂ ಸ್ವತಂತ್ರ ತಿಕ್ಕದಿತ್ತದು ವರ್ಷಲ ಬೆದ್ರದ ಆಳ್ವಾಸ್ ಕ್ಯಾಂಪಸ್ ಗರ್ದುಡು ಸ್ವತಂತ್ರ ಆಚರಣೆ ಮಲ್ಪನು ಮಾತ್ರ ಅವೇ ದಿನ ಮೋಹನ್ ಆಳ್ವೇರು ಆನಂದ ಆಳ್ವೇರ್ನ ಪುಟ್ಟುನ ದಿನಾಚರಣೆ ಕರಿಪುನೇನು ನೆಂಪು ಮಲ್ತೊನುಲಿ. ಬೆದ್ರದ ಆಳ್ವಾಸ್ ಹೆಲ್ತ್ ಸೆಂಟರ್ ದಶವಗಾರಡು ಅರೆನ ಮರಣ ಆದಿದಿತ್ತದು ಬುಧಾರ ಕಾಂಡೆ 11 ಮಿಜಾರಡು ಮರಣದೆಪ್ಪು ಇருந்து ತೆರೆದು ಬೈದನು. ಮಿಜಾರ್ ಗುತ್ತು ಆನಂದ ಆಳ್ವೇರು ಕರೆದು ಪೋಯಿನ ಸುದ್ದಿ ತೆರಿಪ ಒಂದು ಅರೆನ ಆತ್ಮಗೂ ಶಾಂತಿ ಬಯಕದು ನಮ್ಮ ಕುಡ್ಲ ಶ್ರದ್ಧಾಂಜಲಿ ಸಂದಾಂಡು. ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ದಾನಿಲಿಟ್ಟು ಓಮನ್ ಬಿಲ್ಲವಾಸ್ ಕುವೈಟ್ ಬಿಲ್ಲವಾಸ್ ಸಂಘ ಬೊಕ್ಕ ಬೇತೆ ಬೇತೆ ಸಂಘ ಸಂಸ್ಥೆನ ಒಟ್ಟು ಸೇರಿಗೆಡು 4 ತಚ್ಪ ಜೋಕ್ಲೆಗೂ 42 ಲಕ್ಷ ರೂಪಾಯಿನು ಸ್ಕಾಲರ್ಶಿಪ್ ಆದ ಪಟ್ಟುನ ಕಾರ್ಯಕ್ರಮ ಆಯ್ತಾರ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಸಭಾಂಗಣಡು ನಡೆತಂಡು. ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ಸುರತ್ಕಲ್ದ ನೆಲೆಟ್ಟು ಓಮನ್ ಬಿಲ್ಲವಾಸ್ ಸಂಘ ಕುವೈಟ್ ಲೀಲಾವತಿ ಯಲ್ಲಪ್ಪ ಸುವರ್ಣ ಫೌಂಡೇಶನ್ ಕೊರಗಪ್ಪ ಸೋಮಶೇಖರ ಸ್ಕಾಲರ್ಶಿಪ್ ಫಂಡ್
ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ಬೊಕ ಗುರು ಬೆಳದಿಂಗಳು ಕುದ್ರೋಳಿದ ಒಟ್ಟು ಸಿರಿಗೇಡ ಐತಾರ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಸಭಾಂಗಣೋಡು ಬಡವರ್ನ ಇಟ್ಟಪರವು ಕಲ್ಪನ ಜೋಕ್ಲಿಗು ಪಣವು ಸಾಯ ಕೊರ್ಪುನ ಸ್ಕಾಲರ್ಶಿಪ್ ಕಾರ್ಯಕ್ರಮ ನಡೆತಂಡ ಶ್ರೀ ಗುರು ಚಾರಿಟೇಬಲ್ ಟ್ರಸ್ಟ್ ದ ಟ್ರಸ್ಟಿ ಚಂದ್ರಶೇಖರ ನಾನಿಲಿ ಎದ್ಕೊಂದು ಪಾತಿರ್ದು 14 ವರ್ಷ ದುಂಬುಸುರು ಆಯ್ನ ಟ್ರಸ್ಟ್ ಎನ್ಮ ಜೋಕ್ಲೆಗ್ ಸ್ಕಾಲರ್ಶಿಪ್ ಕೊರ್ಪುನೇತ ಒಟ್ಟುಗು ಈ ಕಾರ್ಯಕ್ರಮ ಶುರುವಾದ ಈ ಸರ್ತಿ 4 ತಶ್ಪ ಜೋಕ್ಲೆಗ್ 42 ಲಕ್ಷ ರೂಪಾಯಿನ ಪಟ್ಟುನುಂಡು ಪಂಡಿರ ಟ್ರಸ್ಟ್ ದ ಗುರುಕಾರ್ಯರು ಜಯಾನಂದ ಎಂ ಗುರುಕಾರ್ಮಿಡ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಟ್ರಸ್ಟಿ ಶೇಖರ ಎಂ ಪೂಜಾರಿ ಕಾರ್ಯಕ್ರಮ ಉದಿಪನ ಮಲ್ತೆರ ಸೌದಿ ಅರೇಬಿಯಾ ಬಿಲ್ಲವ ಸಂಘದ ಕ್ಲಾಲಿಕ್ಕೊಡು ಜೋಕ್ಲೆನ ಸ್ಕಾಲರ್ಶಿಪ್ಗೂ ಪಣವು ಸಕಾಯಗೂ ಕೈಪಗತೆರ ಕಾರ್ಯಕ್ರಮಕ್ಕೆ ವರ್ಷಲ ಸಾಯ ಕೊರೊಂದಿತ್ತದ ಕರೆದುಪೋಯಿನ ಲೀಲಾವತಿ ಜಯ ಸುವರ್ಣ ಬೊಕ ಜಪ್ಪು ಸೋಮಶೇಖರ ಅಮೀನ್ರೆನ ನೆಂಪು ಮಲ್ತೊನ್ನ ಕಾರ್ಯಕ್ರಮನು ಜಯಾನಂದ ಎಂ ನಡಪಾದ ಕುರಿಯರ ಶೇಖರ ಎಂ ಪೂಜಾರಿ ಪಾತ್ರೆಡ್ದು ಪಣವು ಸಾಯದ ತೊನ್ನಕ್ಲು ಡಾಕ್ಟರ್ ಇಂಜಿನಿಯರ್ ಎಡ್ಡೆ ಬೆಲೆ ಮಲ್ಪೆರಂದು ಪನ್ನಗ ಬಾರಿ ಸಂತಸದ ಸಂಗತಿ ಕಾಸಡು ಬಾರಿ ಪಿರವರಿ ದಿನ ಬರವು ಕಲ್ಪನಾ ಜೋಕ್ಲೆನ ಗುರು ಚಾರಿಟೇಬಲ್ ಟ್ರಸ್ಟ್ ನಾಡ್ದು 42 ಲಕ್ಷ ರೂಪಾಯಿ ಕೊರ್ಪುನ ಮಹಾ ಕಾರ್ಯ ಮಲ್ತೊಂದುಂಡು ನಿಕುಲು ಕಲ್ಪನ ಜವಾಬ್ದಾರಿ ವಹಿಸುನುಡು ಬೊಡ್ಚಾಂದಿನೇಕ ಪೊಯರ ಬಲ್ಲಿ ಕಲ್ತದು ಬೇರೆ ತಿಕ್ಕಿ ಬೊಕ್ಕ ಬಡವರಿಗೆ ಸಾಯ ಮಲ್ಪಲೆಂದು ಬರವು ಕಲ್ಪನಾ ಕ್ಲೇಪ್ ಪಂಡೇರ ಬರವು ಕಲ್ಪನೆಟ್ಟು ಕರಿನ ವರ್ಷ ಇಸ್ಸೇಸ ಸಾಧನೆ ಮಲ್ತಿನ 21 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ದ ಒಟ್ಟುಗು ಸಮ್ಮಾನದ ಮರ್ಯಾದೆ ಮಲ್ತೆರ ಟ್ರಸ್ಟ್ ಕುಟುಂಬದ ಸದಸ್ಯರನ ವಿದ್ಯಾರ್ಥಿಗಳ ಸಾಧನೆಗೆ ಡಾಕ್ಟರ್ ಅಶ್ವಿನಿ ಶ್ರಾವ್ಯ ಅಂಕಿತಾ ಎಸ್ಕೋಟ್ಯನ್ ಶ್ರೇಷ್ಯ ಕುಲಾಯಿ ಬೊಕ್ಕ ಸಾಕ್ಷಿ ಮುಕ್ಲೆಗ್ ಎಕ್ಸಲೆನ್ಸ್ ಅವಾರ್ಡ್ ಕೊಡ್ದು ಸಮ್ಮಾನದ ಮರ್ಯಾದೆ ಮಲ್ತೆರ 10ನೇ ಬೊಕ್ಕ 12ನೇ ಕ್ಲಾಸ್ ಕಲ್ಪನ ಜೋಕ್ಲೆಗ್ ಸ್ಕಾಲರ್ಶಿಪ್ ಪಟ್ಟಿಯರ ಕರಿದು ಪೋಯಿನ ಗಣೇಶ್ ಬಂಗ್ಯರ ಟ್ರಸ್ಟ್ಗೆ ಸುರತ್ಕಲ್ಡು ಆಫೀಸ್ ಕಟ್ಟೋಣವಾದ ಗಾವೆಂದು ಪಂಡದಿತ್ತದ ಜಾಗೆದಾನದ ದಾಖಲೆ ಒಲಿನ ಶ್ರೀಮತಿ ಚಿತ್ರಜಿ ಬಂಗ್ಯರ ಟ್ರಸ್ಟ್ ದ ಗುರ್ಕಾರ್ಯ ಕೊರಿಯರ ಮಲ್ಲಬಿನ್ನರ ಬೆಸ್ಟ್ ಫೌಂಡೇಶನ್ ಬೆಳ್ತಂಗಡದ ಗುರ್ಕಾರ್ಯರ ರಕ್ಷಿತ್ ಶಿವರಾಮ್ ಪಾತಿರ್ದು ಬಿರ್ವೆರೆಗ್ ಒಂಜಿ ಅಸ್ತಿತ್ವ ಕೊರ್ನ ಕ್ಷೇತ್ರಡು ಗುರು ಚಾರಿಟೇಬಲ್ ಟ್ರಸ್ಟ್ ನಿಜವಾಯಿನ ಪ್ರಸಾದ ಕೊಟ್ಟುಂಡು ಮೊಕ್ಲಿನ ಕಾರ್ಯಗು ದೇಶಪಿದೈ ದೇಶದ ದಾನಿಲು ಕೈ ಜೋಡ್ಸಾದೆರ ಜೋಕ್ಲೆಗಿಲ್ಲಲ್ದಕ್ಲು ಗುರುಕ್ಲಿನ ಆಚಾರ ಇಚ್ಚಾರ ತತ್ವ ಸಂದೇಶ ಪಂಡಿದು ಕೊರಡೊಂದು ಕೇನುಂಡೆರ ವರ್ಷಲ ಕಾವೂರು ಸುಂದರ ಪೂಜಾರಿ ಕೊರ್ಪನ ಶ್ರೀಮತಿ ವಿಶಾಲ ಸುಂದರ್ ಎಕ್ಸಲೆನ್ಸ್ ಅವಾರ್ಡ್ನ ರಾಹುಲ್ ಬೊಕ್ಕ ನಿಧಿ ಮೊಕ್ಲೆಗ್ ಕೊರ್ದು ಮರ್ಯಾದೆ ಮಲ್ತೆರ ಕರಿದು ಪೋಯಿನ ರಮೇಶ್ ಎನ್ ಕರ್ಕೆರ ಪುದರಡು ಕೊರ್ಪನ ಎಕ್ಸಲೆನ್ಸ್ ಅವಾರ್ಡ್ನ ಶ್ರೀಮತಿ ಗುಣವತಿ ರಮೇಶ್ ಮಾಸ್ಟರ್ ಶಶಾಂಕ್ ಬಂಟ್ವಾಳ ಮೇರೆಗೂ ಕೊಡ್ದು ಮರ್ಯಾದೆ ಮಲ್ತೆರ ಈಸೇಸ ಸಾಧನೆ ಬೊಕ್ಕ ಸಮಾಜ ಸೇವೆ ಮಲ್ತಿನ ಲೀಲಾವತಿ ಎಲ್ಲಪ್ಪ ಸುವರ್ಣ ಫೌಂಡೇಶನ್ ದ ಶೈಲೇಂದ್ರ ವೈ ಸುವರ್ಣ ಭಾರತ್ ಬ್ಯಾಂಕ್ ದ ಗುರ್ಕಾರ್ಯರ ಸೂರ್ಯಕಾಂತ ಜಯ ಸುವರ್ಣ ಒಮನ್ ಬಿಲ್ಲವಾಸ್ ಗುರ್ಕಾರ್ಯರ ಸುಜಿತ್ ಅಂಚನ್ ಪಾಂಗಳ ಬೊಕ್ಕ ಕುವೇಟ್ ಬಿಲ್ಲವ ಸಂಘದ ಗಂಗಾಧರ ದಾಸ್ ಮೊಕ್ಲೆಗ್ ಟ್ರಸ್ಟ್ ದ ನಿಲೆಟ್ ತಮ್ಮನದ ಮರ್ಯಾದೆ ಮಲ್ತೆರ ಟ್ರಸ್ಟ್ ಗುರ್ಕಾರ್ಯರ ಜಯಾನಂದ ಎಂ ಗುರ್ಕಾರ್ಮೆದ ಪಾತ್ರ ಪಂಡದ ಐತಾರದ ದಿನವನ್ನು ಸೇವೆಗಾದ ದೀಪ ಕಾಂಡ 5 ಗಂಟೆಗೆ ಲಕ್ಕದ ರಾತ್ರಿ 1 ಗಂಟೆ ಮುಟ್ಟ ಇಲ್ಲಡೆ ಪೋದು ಬಡವೆರನ್ನು ಗುಡ್ತ ಮಲ್ತದ ಅಕೀರಿಗೆ ಎಂಕ್ಲೆಗೆ ತೆಕ್ಕು ನಾವು ತೃಪ್ತಿ ಇಲ್ಲಡೆ ಭೇಟಿ ಕೊರ್ನಾಗ ಏತೋ ಕಷ್ಟದ ಕ್ಲೆಂತೂತ ದಾನಿಲೆಡ್ದಿದ್ದ ತೊನ್ನ ಸಾಯನ ಎಂಕ್ಲು ಸರಿಯಾದ ಪಟ್ಟುನ ಕೆಲಸ ಮಲ್ತದಾನ್ ಪಂಡ್ಯರ ಓಮನ್ ಬಿಲ್ಲವಾಸ್ ಒತ್ತು ಗುರ್ಕಾರ್ದೆ ಪ್ರಫುಲ್ಲ ಶಂಕರ ಕುವೇಟ್ ಬಿಲ್ಲವ ಸಂಘದ ಕುವೇಟ್ ಬಿಲ್ಲವ ಸಂಘದ ಗುರ್ಕಾರ್ಯರ ಷಣ್ಮುಖ ಎನ್ ಪೂಜಾರಿ ఒక ದಾನಿಲು ಶ್ರೀಮತಿ ಚಿತ್ರಾಜಿ ಬಂಗ್ಯರ ಭಿನ್ನರಾದ ಪಾಲ್ದಿತ್ತೊಂಡರ ಟ್ರಸ್ಟಿ ರಮೇಶ್ ಜಿ ಅಮೀನ್ ಸೊಲ್ಮೆ ಸಂದಾಯರ ಅನುಷಾ ಯಶವಂತ್ ಬೊಕ ಐಶ್ವರ್ಯ ಎನ್ ಪಿ ಕಾರ್ಯಕ್ರಮ ಸುಧಾರ್ತೆರ I am very happy to see those students become doctors, engineers. They are doing very well in their profession. So actually the Guru Charitable Trust actually is a form to develop education and skill development to our children and find out the real economically backward class people in the community, that they join, like-minded people, educated, join together and form this Guru Charitable Trust. ಈ ವ್ಯವಸ್ಥೆಯಲ್ಲಿ ಬಂದು ಇಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡೆದು ನಿಮ್ಮ ಜೀವನದಲ್ಲಿ ಸಾಧನೆ ಮಾಡಿದರೆ ಸಾಲದು. ನಿಮ್ಮ ಸಾಧನೆಯಲ್ಲಿ ನೀವು ಕೂಡ ಒಂದು ನಿಮ್ಮ ಸಾಧನೆಯ ಹಣವನ್ನು ನೀವು ಇನ್ನೊಂದಷ್ಟು ವಿದ್ಯಾರ್ಥಿಗಳಿಗೆ ನೀವು ಕೊಡುವ ಮುಖಾಂತರ ನೀವು ಕೂಡ ಮಾದರಿಯಾಗಬೇಕು ಅನ್ನೋ ವಿಚಾರವನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ ಒಂದು ಸಮಗ್ರವಾದ ರಿಪೋರ್ಟನ್ನು ಕೊಟ್ಟು ಈ ಸರ್ಕಾರ ಆ ಜಾತಿಗಣತೆಯನ್ನು ಹೊರತಂದು ಎಲ್ಲ ಹಿಂದುಳಿದ ವರ್ಗಕ್ಕೆ ಒಂದು ವರದಾನ ಆಗಬೇಕು ಅಂತ ನಾನು ಈ ವೇದಿಕೆ ಮುಖಾಂತರ ಈ ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇನೆ. ಎಂಕಲ್ ಮಲ್ತಿನ ಸೇವೆ ಸರಿಯಾಯಿನ ಒಂದು ಅರ್ಹ ವಿದ್ಯಾರ್ಥಿಗೆ ತಿಕ್ಕಂಡತ್ತ ಪನ್ಪಿನವು ನಮ್ಮ ಒಂದು ಸಮಾಧಾನದ ವಿಷಯ. ಎಂಕಲ್ ಈ ಗುರು ಚಾರಿಟೇಬಲ್ ಟ್ರಸ್ಟ್ದ
ಸದಸ್ಯರು ಇಲ್ಲಗ ಬತ್ತೆರತ್ತಾ ಪನ್ಪಿನ ಇಡೀ ಸಮಾಜದ ಕಲು ದೂರದೀತಿನಂಚಿನ ಏತೋ ಕುಟುಂಬಲೇನು ನಮ್ಮ ತೂತ ಅಣ್ಣ ನಿಖಲಾಂಡಲ ಬತ್ತರತ್ತ ಪನ್ಪಿನ ಒಂಜಿ ಖುಷಿಟ್ ಕಣ್ಣೀರು ಪಾಡಿನಂಚಿನ ಏತೋ ಕುಟುಂಬಲೇನು ನಮ್ಮ ತೂತ ಅಂಚಿನಕಲ ಕಣ್ಣೀರು ಒರೆಸುದು ಅಕಲಿಗೆ ಸಮಾಧಾನ ಮಲ್ಪುದು ಬರ್ಪಿನವೇ ಒಂಜಿ ಸಮಾಧಾನದ ವಿಷಯ. ಫಿಕ್ಸಿಲ್ ಕ್ರಿಯೇಟಿವ್ ಸಂಸ್ಥೆದ ಜತೆ ಯಜಮಾನಿರಾದಿತ್ತಿನ ಪುತ್ತೂರದ ಪ್ರಶಾಂತ್ ಪಲ್ಲತಡ್ಕ ಒಂತೆ ದಿನ ಹುಷಾರಿದ್ದಂತೆ ಆದ ಕುಡ್ಲದ ಖಾಸಗಿ ಆಸ್ಪತ್ರೆಯಲ್ಲಿ ತೀರಿಯರು. ಫಿಕ್ಸಿಲ್ ಕ್ರಿಯೇಟಿವ್ ಸಂಸ್ಥೆದ ಜತೆ ಯಜಮಾನಿರಾದಿತ್ತಿನ ಪುತ್ತೂರದ ಪ್ರಶಾಂತ್ ಪಲ್ಲತಡ್ಕ ಒಂತೆ ದಿನ ಹುಷಾರಿದ್ದಂತೆ ಆದ ಕುಡ್ಲದ ಖಾಸಗಿ ಆಸ್ಪತ್ರೆಯಲ್ಲಿ ತೀರಿಯರು. ಕಾರ್ಯಕ್ರಮ ಲೇಸ್ಲಿಗ್ ಎಲ್ಲಿಡಿಲೆನೋ ಪಾಡುನ ಮೂಲಕ ಫಿಕ್ಸಿಲ್ ಕ್ರಿಯೇಟಿವ್ ಸಂಸ್ಥೆಯವರ ಮಲ್ಲ ಪುದರ್ ಪಡೆದಿತ್ತಿನ ಪ್ರಶಾಂತ್ ದಕ್ಷಿಣ ಕನ್ನಡ ಬೊಕ್ಕ ಬೇತೆ ಜಿಲ್ಲೆಗಳ ಎಡ್ಡೆ ಸೇವೆಲೆನ ಒದಗಾದ ಮಾತಿರ್ನಲ ಪ್ರೀತಿಗ್ ಸಂದಿತ್ತರು. ಬೊಡಿದಿ ಅಪ್ಪೆಮ್ಮೆ ಅಕ್ಕಲ್ಲು ಇಂಚ ಸಂಸಾರ ದಕ್ಲೇನು ಬೊಕ್ಕ ಸಂಸ್ಥೆ ದಕ್ಲೇನು ಪ್ರಶಾಂತ್ ಪಲ್ಲತಡ್ಕ ಅಗತದಿರು. ಕೇರಳ ಎರ್ನಾಕುಲಂ ಜಿಲ್ಲೆ ಕಲಮಶ್ಶೇರಿ ಕನ್ವೆನ್ಷನ್ ಹಾಲಡು ಅಕ್ಟೋಬರ್ 21 ಬಾಂಬ್ ಬುಡತಿನವು ಭಯೋತ್ಪಾದಕರನ್ನ ಚಲ್ಲು ಕಾರ್ಯಾದಿಪ್ಪು ಅಂದು ಪನ್ಪುನ ಸಂಶಯಡು ರಾಷ್ಟ್ರೀಯ ತನಿಖಾ ಸಂಸ್ಥೆ ತನಿಖೆ ಶುರು ಮಾಡ್ತಿದ್ದ. ಕೇರಳ ಎರ್ನಾಕುಲಂ ಜಿಲ್ಲೆ ಕಲಮಶ್ಶೇರಿ ಕನ್ವೆನ್ಷನ್ ಹಾಲಡು ಅಕ್ಟೋಬರ್ 21 ಬಾಂಬ್ ಬುಡತಿನವು ಭಯೋತ್ಪಾದಕರನ್ನ ಚಲ್ಲು ಕಾರ್ಯ ಆದಿಪ್ಪು ಅಂದು ಪನ್ಪುನ ಸಂಶಯಡು ರಾಷ್ಟ್ರೀಯ ತನಿಖಾ ಸಂಸ್ಥೆ ತನಿಖೆ ಶುರು ಮಾಡ್ತಿದ್ದ. ಜೆಹೋವಾಸ್ ವಿಟ್ನೆಸಸ್ ಕ್ರೈಸ್ತ ಒತ್ತು ಪಂಗಡತ ಮೂಜಿ ದಿನದ ಧಾರ್ಮಿಕ ವಿಚಾರ ಸಂಕಿರಣದ ಅಕೇರಿದ ದಿನ ಕಾರ್ಯಕ್ರಮ ನಡೆತೊಂದು ಪುನಗ ಬೇರೆ ಬೇರೆ ಬಾಂಬು ಪುಡದುಂಡು ಒಂದಿಟ್ಟು 3 ತೀರ್ದು 52 ಜನಕ್ಕೆ ಪೆಟ್ಟಾದು 18 ಜನಕ್ಲೇನು ಐಸಿಯುಗು ಪಾಡ್ದಿತ್ತುಂಡು. ಬಾಂಬು ಪುಡತಿನ ಈ ತಾನೊಂದು ಚೆಲುವನ್ನೂರು ವೇಳಿಗ ಗತ್ತು ವಿಟ್ಟಿಲ್ದ 52 ವರ್ಷ ಪ್ರಾಯದ ಮಾರ್ಟಿನ್ ಡೊಮಿನಿಕ್ ಪೊಲೀಸರಿಗೂ ಶರಣಾದಿತ್ತೆ. ಇಂದ ಪಿರವು ಪಿದೈ ದೇಶದ ಒವ್ವಾಂಡಲ ಸಂಘಟನೆದ ಸಂಬಂಧ ಉಂಡಾಂದು ಎನ್ಐಎ ತನಿಖೆ ನಡಪಾವುದುಂಡು. ಪೊಲೀಸರಿಗೂ ತರೆ ಬಗ್ಗಾವ್ ಹಿಡಿದು ದುಂಬು ಮಾರ್ಟಿನ್ ಡೊಮಿನಿಕ್ ಆಯನ ಫೇಸ್ಬುಕ್ ಕುಡ್ದು ತಾನೇ ಬಾಂಬು ಬುಡತಿನಿಂದು ಬರೆದು ಪಾಡ್ದೆ. ತುಳುನಾಡ ಸಂಸ್ಕೃತಿನು ರಾಜ್ಯ ಬೊಕ್ಕ ರಾಷ್ಟ್ರ ಮಟ್ಟಗೂ ಪೊಲಬು ಮಲ್ಪನ ಒಟ್ಟುಗೂ ಹೊಸ ದಾಖಲೆ ಸೃಷ್ಟಿ ಮಲ್ಪನ ಉದ್ದೇಶ ಬೆಂಗಳೂರದ ಕಂಬಳಡು ಉಂಡೊಂದು ಪುತ್ತೂರು ಶಾಸಕರು ಅಶೋಕ್ ಕುಮಾರ್ ರೈ ಪಂತೆರು. ಕುಡ್ಲ ಪ್ರೆಸ್ ಕ್ಲಬ್ದ ಮರ್ಯಾದಿ ಬಿನ್ನೇರು ಕಾರ್ಯಕ್ರಮ 6 ಬಿನ್ನೇರಾದ ಪಾಲ್ದೊಂಡೆರು. ಕುಡ್ಲದ ಪ್ರೆಸ್ ಕ್ಲಬ್ ಮರ್ಯಾದಿ ಬಿನ್ನೇರು ಕಾರ್ಯಕ್ರಮ ಸೋಮವಾರ ಪುತ್ತೂರು ಶಾಸಕರು ಬೆಂಗಳೂರು ಕಂಬಳ ನಡಪಾಯರಪ್ಪನ ಅಶೋಕ್ ಕುಮಾರ್ ರೈ ಪಾಲ್ದೊಂಡೆರು. ಕುಡ್ಲ ಪ್ರೆಸ್ ಕ್ಲಬ್ ಗುರ್ಕಾರ್ಯರು ಪಿಬಿ ಹರೀಶ್ ರೈ ಗುರ್ಕಾರ್ಬೇಡು ದೈಜಿ ವರ್ಲ್ಡ್ ಆಡಳಿತ ನಿರ್ದೇಶಕರು ವಾಲ್ಟರ್ ನಂದಳಿಕೆ ಕಾರ್ಯಕ್ರಮ ಉದ್ದೀಪನ ಮಲ್ತೆರು. ಪ್ರೆಸ್ ಕ್ಲಬ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಬೊಕ್ಕ ಪತ್ರಿಕಾ ಭವನ ಟ್ರಸ್ಟ್ ಪದಾಧಿಕಾರಿಗಳು ಇತ್ತದು ಶಾಸಕರೇ ನಿಂತ್ಕೊಂಡು ಅರೆಗೂ ತಮ್ಮನದ ಮರ್ಯಾದೆ ಮಲ್ತೆರು. ಅಶೋಕ್ ಕುಮಾರ್ ರೈ ಪಾತಿರ್ದು ಬೆಂಗಳೂರು ಅರಮನೆ ಮೈದಾನಡು ನವೆಂಬರ್ 25 ನಡಪೆರೆ ಒಪ್ಪುನ ಕಂಬಳಗೂ ಬಿರ್ಸದ ಅಟ್ಟಣೆ ಆವೊಂದುಂಡು. ಒಂದೇ ಹಂತದ ಕಂಬಳ ಕರೆ ಕಟ್ಟಿದಾತಂಡು ರಡ್ಡನೇ ದಿನದ ಕಂಬಳೋಡು 8 ಲಕ್ಷದಾತ ಜನ ಸೇರುನ ಅಂದಾಜು ಉಂಡು. ತುಳುನಾಡದ ಸಂಸ್ಕೃತಿಯನ್ನು ರಾಜ್ಯ ಬೊಕ್ಕ ರಾಷ್ಟ್ರ ಮಟ್ಟಗೂ ಪೊಲಬು ಮಲ್ಪನ ಒಟ್ಟುಗೂ ಹೊಸ ದಾಖಲೆ ಸೃಷ್ಟಿ ಮಲ್ಪನ ಉದ್ದೇಶ ಉಂಡು. 114 ಜೋಡಿರುಕುಲು ಪಾಲ್ದೊತ್ತುನರೆ ಯಜಮಾನೇರು ಪುದರ್ ಸೇರ್ಸಾದೇರು ನನಲ ಕೆಲವು ಯಜಮಾನೇರು ಪಾಲ್ದೊತ್ತುನ ಉಮೀದು ತೋಜಾದೇರೆಂದು ಆರ್ಪಂಡೇರು. ಐಶ್ವರ್ಯ ರಾಯ್, ಶಿಲ್ಪಾ ಶೆಟ್ಟಿ, ಅನುಷ್ಕಾ ಶೆಟ್ಟಿ, ಸುನಿಲ್ ಶೆಟ್ಟಿ, ಯಶ್, ದರ್ಶನ್ ಇಂಚ ಸಿನಿಮಾ ರಂಗದಕ್ಕೂ ಕ್ರಿಕೆಟ್ ರಂಗದ KL ರಾಹುಲ್ ಬರಿಯರುಳ್ಳೇರು. ನಟೆ ರಜನಿಕಾಂತ್ ಪಾಲ್ದೊತ್ತೊನ್ನಿಟ್ಟುಳ್ಳೇರು. ತುಳುನಾಡದ ಸಂಪ್ರದಾಯದ ಅಟ್ಟಿಲ್ ತೆನಸು ಇಂಚ ಇಸೇಸತೆಗೆ ಸಂಬಂಧ ಗಿರ್ನುತ್ತ 5 ಅಂಗಡಿಲೆಗೆ ಅವಕಾಶ ಮಲ್ತು ಕೊರ್ಪುಂಡು. ತಾನು ಬಡಪೊತ್ತನು ಮರೆತುದುಜಿ ಎಲ್ಲಿಯಪ್ಪನಗ 5 ವರ್ಷ ಕೊಟ್ಟೆಡಿತ್ತಿನ ಅನುಭವಲ ಉಂಡು. ಸಂಪಾದನೆದ ಒಂಜಿ ಪಾಲನ್ನು ಸಮಾಜಕ್ಕೂ ಕೊರೊಂದುಲ್ಲೆ. ನವೆಂಬರ್ 13 ದೀಪಾವಳಿಗೂ ಕೊಂಬೊಟ್ಟು ಜೂನಿಯರ್ ಕಾಲೇಜ್ ಮೈದಾನಡು 50,000 ಬಡವೇರು ಪೊಂಜೋಲೆಗ್ ಸೀರೆ ಆಂಜೋಲೆಗ್ ಮಂದ್ರಿ ಪಟ್ಟಣ ಕಾರ್ಯಕ್ರಮ ದೀವೊಂದ. ತುಳು ಭಾಷೆಗ್ ಅಧಿಕೃತ ತಾನಮಾನ ತಿಕ್ಕೊಡು 20 ಲಕ್ಷದ ಹೆಚ್ಚ ತುಳು ಜನ ಒಪ್ಪುನ ಬೆಂಗಳೂರು ತುಳು ಭವನ ಕಟ್ಟಾಯರ ಪ್ರಯತ್ನ ನಡೆತೊಂದುಂಡು. ಕಂಬಳೋಡು ಒರಿನ ಕಾಸನು ಐಕ್ ಗಳಸುಂಡು ಶಾಸಕರ ಅಶೋಕ್ ಕುಮಾರ್ ರೈ ಪಂಡೇರು. ಸುಮಾರು ಒಂದು 10 ಕೋಟಿ ರೂಪಾಯಿಯಲ್ಲಿ ಇದರ ವೆಚ್ಚವನ್ನು ಮಾಡಬೇಕು. ಈ ಕಂಬಳವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಒಂದು ಹಂತದ ಕರೆ ಮುಹೂರ್ತ ಮಾಡಿ ಕರೆ ಕೆಲಸವನ್ನು ನಾವು ಈಗ ಪೂರ್ತಿ ಮಾಡಿದ್ದೇವೆ. 116 ಜೊತೆ ಕೋಣೆಗಳ ಯಜಮಾನರುಗಳು ಈಗಲೇ ರಿಜಿಸ್ಟ್ರೇಷನ್ ಮಾಡಿ ನಮ್ಮ ಹತ್ರ ಅವರ ಒಮ್ಮತವನ್ನು ಕೊಟ್ಟಿದ್ದಾರೆ. IAS ಅಧಿಕಾರಿಗಳು
IPS ಅಧಿಕಾರಿಗಳು ಅವರ ಕುಟುಂಬ ಸಮೇತ ಬಂದು ನಮಗೆ ಕೊಡಬೇಕು ಅಂತ ಸುಮಾರು ವಿಧಾನಸೌಧದಲ್ಲಿ ಸೀನಿಯರ್ IAS ಆಫೀಸರ್ಸ್ ಒಂದು 40 ಜನ ಇವಾಗಲೇ ನಮ್ಮ ಹತ್ರ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ತುಳುನಾಡ ಕ್ರೀಡೆ ಇದು ದುಡ್ಡು ಮಾಡಲಿಕ್ಕೆ ಅಂತ ನಾವು ಅದನ್ನು ದುಡ್ಡು ಮಾಡುವಂಥ ಪ್ರಶ್ನೆ ಅಲ್ಲ. ನಮ್ಮಲ್ಲಿರುವ ವಿಚಾರ ಅದನ್ನೆಲ್ಲರೂ ನೋಡಬೇಕು. ಒಟ್ಟಿನಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಆ್ಯಕ್ಟರ್ಸು ಇದಕ್ಕೆ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರ ಎಲ್ಲ ಡೇಟ್ಸ್ಗಳನ್ನು ಆಲ್ರೆಡಿ ನಾವು ಫಿಕ್ಸ್ ಮಾಡಿದ್ದೀವಿ. 3 ಗೇಟುಗಳನ್ನು 2 ಸಾರ್ವಜನಿಕರಿಗೆ ಬರಲಿಕ್ಕೆ 2 ಗೇಟುಗಳನ್ನು ಅಲ್ಲಿ ಓವರ್ ಕ್ರೌಡ್ ಆಗಬಾರ್ದು. ಪೊಲೀಸ್ ಡಿಪಾರ್ಟ್ಮೆಂಟ್ ಪೂರ್ತಿ ಸರ್ವೆ ಮಾಡಿ ಯಾವ ರೀತಿ ಜನಗಳು ಹೋಗ್ಬೋದು ಬರ್ಬೋದು. ಯಾಕಂತ ಹೇಳಿದ್ರೆ 7 ರಿಂದ 8 ಲಕ್ಷ ಜನ ಈ 48 ಗಂಟೆಯಲ್ಲಿ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಬರುವ ಅಂದಾಜು ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋರ ಮಾಹಿತಿ ಪ್ರಕಾರ ಇದೆ. ಸಂಘದ ಗುರ್ಕಾರ್ಯರು ಶ್ರೀನಿವಾಸ್ ನಾಯಕ್ ಇಂದಾಜೆ, ಟ್ರಸ್ಟ್ ಗುರ್ಕಾರ್ಯರು ರಾಮಕೃಷ್ಣ ಆರ್, ಕಾರ್ಯಕ್ರಮ ಸಂಯೋಜಕರು ವಿಜಯ ಕೋಟ್ಯಾನ್, ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಇಬ್ರಾಹಿಂ ಅಡ್ಕಸ್ಥಳ ಕಾರ್ಯಕ್ರಮ ಪಾಲ್ಗೊಂಡಿರು. ಹರೀಶ್ ಮೋಟುಕಾನ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಉಳ್ಳಾಲ ಸಂಕೋಡ್ದು ಸೋಮವಾರ ನೇತ್ರಾವತಿ ಸುದ್ದಿಸಲಾಗಿದ್ದು ಜೀವದೆತ್ತೊಂದಿನ ಚಿಕ್ಕಮಗಳೂರು ಜಿಲ್ಲೆದ ಬೈರಪುರ ಕಾರ್ತಿಕೇರ ಗೋಕುಲ್ ಫಾರ್ಮ್ ಮುಗುಳವಳ್ಳಿದ ಪ್ರಸನ್ನ BS ನ ಪುನಃ ಆನಿಬಯ್ಯಗ್ ತೋಚಿದರು. ಜಪ್ಪು ಮುಗೇರ್ ಕೈತಲ್ದ ಉಳ್ಳಾಲ ಸಂಕೋಡ್ದು ಸೋಮವಾರ ನೇತ್ರಾವತಿ ಸುದ್ದಿಸಲಾಗಿದ್ದ ಜೀವದತ್ತೊನ್ನ ಪ್ರಸನ್ನ ಪನ್ಪುನರ್ನ ಪುನಃ ಆನಿಬಯ್ಯಗ್ ತೋಜಿದರು. ಚಿಕ್ಕಮಗಳೂರು ಜಿಲ್ಲೆದ ಬೈರಪುರ ಕಾರ್ತಿಕೆರೆ ಗೋಕುಲ್ ಫಾರ್ಮ್ಸ್ ಮುಗುಳವಳ್ಳಿದ ಶಂಕರೇಗೌಡ ಪನ್ಪುನರ್ನ ಮಗೆ ಆದಿತ್ಯನ ಪ್ರಸನ್ನ BSಗ್ 37 ವರ್ಷ ಪ್ರಾಯ ಆದಿತ್ತಲು. 6 ದಿನ ಕಾರ್ ಡಿಕ್ತಿನ ಡ್ರೈವರ್ ಲೈಸೆನ್ಸ್ ಆಧಾರಡು ಗುರ್ತ ಮಲ್ತದಿತ್ತದು ಇಲ್ಲದಕ್ಲೆಗ್ ಮಾಹಿತಿ ಕೊರ್ದಿತ್ತೇರು. 6 ತೊಕ್ಕೊಟ್ಟು ಕಲ್ಲಾಪದ ಮಾರ್ಕೆಟ್ಗ್ ಕೊತ್ತಂಬರಿ ಸೊಪ್ಪು ಕನತದು ಪಿರಪೋನಗ ಸಂಕದಲ್ಪ ಕಾರುಂತಾದು ಸಂಕದ ತಡೆಬೇಲಿದ ಬರಿಟೆ ಸುದಿಕ್ಕಲಾಗಿದ್ದೇರು. ಅವೆನ ತುಯಿನ ಕೆಲವರು ಮೊಬೈಲಿಡು ವಿಡಿಯೋ ಮಲ್ತದು ಸಾಮಾಜಿಕ ಜಾಲತಾಣಲಿಡು ಸುದ್ದಿ ಮಲ್ತದಿರು. ಸೋಮವಾರ ಬಯ್ಯಗು ಪುನಃ ತಿಕ್ಕದಂಡು ಅಪ್ಪೆಮ್ಮೆ ಬುಡೆದಿ ಬೊಕ್ಕ ಇರುವೇರು ಪೊಂಜೋಕ್ಲೆನು ಪ್ರಸನ್ನ BS ಆಗತ್ತಿದ್ದೇರು. ದುಂಬದ ಮುಖ್ಯಮಂತ್ರಿ SM ಕೃಷ್ಣೇರ್ನ ಮರ್ಮಾಯಿ ಉದ್ಯಮಿ ಕೆಫೆ ಕಾಫಿ ಡೇತಾ ಸಿದ್ಧಾರ್ಥ್ 2018 ನೇತ್ರಾವತಿ ಸುದೆಕ್ಕಲಾಗಿ ನಡೆದ ಬೊಕ್ಕ ಕೆಲವರು ಲಾಗಿದಿತ್ತದು 2028 ಸಂಕೋಡ್ದು ಸುದೆಕ್ಕಲಾಗಿನೇನು ತಡೆಪನ ಬೇಲಿ ಪಾಡ್ತಂಡು ಅಂಚಾದು ಲಾಗಿ ನಾವುಂತುದಿತ್ತಂಡು ಮತ್ತೆ ತಡೆಪು ಬೇಲಿ ಇತ್ತಂಡಲ್ಲ ಲಾಗಿದ್ದು ಜೀವದಿತ್ತೊಂದೇರು. ಭ್ರಷ್ಟಾಚಾರ ನಮ್ಮ ದೇಶದ ಮಲ್ಲ ಸಮಸ್ಯೆ. ಭ್ರಷ್ಟಾಚಾರ ಬಗೆಟ್ಟು ಜಾಗೃತಿ ಮೂಡಾವನವು ಎಡ್ಡೆ ಸಾಧಿ ಎಂದು ಕುಡ್ಲದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಪಂತೆರು. ಬ್ಯಾಂಕ್ ಆಫ್ ಬರೋಡಾದ ನಿಲಿಟ್ಟು ವಿಚಕ್ಷಣಾ ಜಾಗೃತಿ ಸಪ್ತಾಹ 2023 ತಲೆಕೊಡು ದಿವೊನ್ನ ವಾಕಥಾನ್ ಕಾರ್ಯಕ್ರಮ ಉದ್ದೀಪನ ಮಲ್ತದು 6 ಪಾತಿರಿಯರು. ಬ್ಯಾಂಕ್ ಆಫ್ ಬರೋಡಾದ ನಿಲಿಟ್ಟು ಭ್ರಷ್ಟಾಚಾರ ವಿರೋಧಿಸಿರಿ ರಾಷ್ಟ್ರಕ್ಕೆ ಬದ್ಧರಾಗಿರಿ ಪನ್ಪುನ ಉದ್ದೇಶದೊಟ್ಟಿಗೂ ವಿಚಕ್ಷಣಾ ಜಾಗೃತಿ ಸಪ್ತಾಹ 2023 ಆಚರಣೆ ಮಲ್ತೊಂದಿಸದು ಬ್ಯಾಂಕ್ದ ಕುಡ್ಲಾ ವಲಯದ ನಿಲಿಟ್ಟು ಅಂಗಾರೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜನ್ಮದಿನಾಚರಣೆ ಲೆಕ್ಕೊಡು ವಾಕಥಾನ್ ಕಾರ್ಯಕ್ರಮ ನಡೆತಂಡು. ಕುಡ್ಲದ ಅಂಬೇಡ್ಕರ್ ಸರ್ಕಲ್ ದಲ್ಪ ಒಪ್ಪುನ ಬ್ಯಾಂಕ್ ಕುಡ್ಲಾ ವಲಯ ಆಫೀಸ್ ವಿಜಯ ಟವರ್ ಸಲ್ಪೊಡ್ದು ಪೇಂಟ್ದ ಕ್ಲಾಕ್ ಟವರ್ ಜಂಕ್ಷನ್ ಮುಟ ನಡತಿನ ವಾಕಥಾನ್ ಕಾರ್ಯಕ್ರಮ ಕುಡ್ಲದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಉದ್ದೀಪನ ಮಲ್ತೆರು. ಈ ಪೊರ್ತುಡು ಕಮಿಷನರ್ ಪಾತಿರ್ದು ಭ್ರಷ್ಟಾಚಾರ ನಮ್ಮ ದೇಶದ ಮಲ್ಲ ಸಮಸ್ಯೆ ಅವೇನು ಎಂಚ ಸರಿ ಮಲ್ಪುನಿಂದ ಹೆಚ್ಚಿನ ಜನಕ್ಲೆಗ್ ಗೊತ್ತಿಜ್ಜಿ. ಭ್ರಷ್ಟಾಚಾರ ಬಗೆಟ್ಟು ಜಾಗೃತಿ ಮೂಡಾವು ಎಡ್ಡೆ ಸಾದಿ ಅಂಚಾದ ಬ್ಯಾಂಕ್ ಆಫ್ ಬರೋಡಾ ವಾಕಥಾನ್ ದಿವು ನಾವು ಎಡ್ಡೆ ವಿಚಾರ ಅರ್ಪಂಡೆರು. 1.5 ಕಿಲೋಮೀಟರ್ ದಾತ್ ನಡತಿನ ವಾಕಥಾನ್ ಬ್ಯಾಂಕ್ದ ವಲಯ ಬೊಕ್ಕ ಪ್ರಾದೇಶಿಕ ಆಫೀಸ್ದ ಅಂಚನೆ ನಗರದ ಬೇತೆ ಬೇತೆ ಶಾಖೆಲಿನ ಅಧಿಕಾರಿಗಳು ಸೇವಿಡುಪ್ಪುನಕುಲು ಪಾಲ್ದಿತ್ತೊಂಡೆರು. ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಸತ ವಾಕಥಾನ್ ಪಾಲ್ದಿತ್ತೊಂಡೆರು. ಟ್ರಾಫಿಕ್ ವಿಭಾಗದ ACP ಗೀತಾ ಕುಲಕರ್ಣಿ, ಬ್ಯಾಂಕ್ದ ಜನರಲ್ ಮ್ಯಾನೇಜರ್ ಬೊಕ್ಕ ವಲಯ ಮುಖ್ಯಸ್ಥರು ಗಾಯತ್ರಿ ಆರ್, DGM ರಮೇಶ್ ಕಾನಡೆ, ನೆಟ್ವರ್ಕ್ ವಿಭಾಗದ DGM ಅಶ್ವಿನ್ ಕುಮಾರ್, ರೀಜನಲ್ ಮ್ಯಾನೇಜರ್ MVS ಪ್ರಸಾದ್ ಪಾಲ್ದಿತ್ತೊಂಡೆರು. Ready? 1, 2, 3, go! ಇವತ್ತು ಬ್ಯಾಂಕ್ ಆಫ್ ಬರೋಡಾ ಅವರು ವಿಜಿಲೆನ್ಸ್ ವೀಕಲ್ಲಿ
ಕರಪ್ಷನ್ ವಿರುದ್ಧವಾಗಿ ಒಂದು ವಾಕಥಾನ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಸುಮಾರು 200 ಜನ ಭಾಗಿಸಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಒಂದು ಕರಪ್ಷನ್. ಭಾಳಷ್ಟು ಜನರಿಗೆ ಕರಪ್ಷನ್ ಇದು ಡಿಮಾಂಡ್ ಆದಾಗ ಏನು ಮಾಡಬೇಕು, ಹೇಗೆ ಅದು ಬಗೆಹರಿಸಬೇಕು ಅದರ ಬಗ್ಗೆ ಐಡಿಯಾ ಇರೋದಿಲ್ಲ. ಸೊ ಅದಕ್ಕಾಗಿ ಇದು ಅವೇರ್ನೆಸ್ ಮುಟ್ಲಿಕ್ಕೆ ಇವತ್ತು ಬ್ಯಾಂಕ್ ಆಫ್ ಬರೋದಾ, ಫಾರ್ಮರ್ಲಿ ನೋನ್ ಆಸ್ ಕೆನರಾ ಬ್ಯಾಂಕ್, ಇವರು ಎಲ್ಲ ಒಂದು ವಾಕಥಾನ್ ಆರ್ಗನೈಸ್ ಮಾಡ್ತಾರೆ. ಮತ್ತು ನನಗೆ ಈ ವಾಕಥಾನ್ಗೆ ಚಾಲನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು. ಮತ್ತು ಈ ರೀತಿ ಈ ಒಂದು ಅತಿ ಸೆನ್ಸಿಟಿವ್ ಇಶ್ಯೂ ಬಗ್ಗೆ ಅತಿ ಹೆಚ್ಚು ಅವೇರ್ನೆಸ್ ಸ್ಪ್ರೆಡ್ ಆಗಲಿ ಮತ್ತು ಇವರು ಏನು ಈ ಬಗ್ಗೆ ಕೆಲಸ ಮಾಡ್ತಾರೆ ಅದು ಅತಿ ಶ್ಲಾಘನೀಯ. ಬೆಸ್ಟ್ ವಿಶೇಷ ಇತ್ಯದ ಜೋಕ್ಲಿಡ ಮೂಲ ಜ್ಞಾನ ಕೊರತೆ ಉಂಡು. ಸಾಮಾನ್ಯ ಪ್ರಶ್ನೆ ಕೇಂಡಲ ಉತ್ತರ ಗೊತ್ತಿಜ್ಜಿ ನಂಕು ಉಮೇದುಪ್ಪನ ಕೆಲಸ ಆಜತನುಡು ಅಪಗ ಖಂಡಿತ ಗೆಲ್ಮೆ ತಿಕ್ಕೊಂಡು ಬೊಂಬಾಯಿ ಹೇರಮ್ಮ ಇಂಡಸ್ಟ್ರೀಸ್ ಸಂಸ್ಥೆದ ಯಜಮಾನಿರು ಕೂಳೂರು ಕನ್ಯಾಣ ಸದಾಶಿವ ಶೆಟ್ರ ಪಂತೆರು ಒಡಿಪುಡು ನಡತಿನ ವಿಶ್ವ ಬಂಟಿರ್ನ ಸಮ್ಮೇಳನೋಡು ವಿಚಾರಕೂಟ ಉದ್ದೀಪನ ಮಲ್ತದ ಆರ್ಪಾತಿರಿಯರು. ಒಡಿಪುಡು ನಡತಿನ ವಿಶ್ವ ಬಂಟಿರ್ನ ಸಮ್ಮೇಳನೋಡು 2ನೇ ದಿನ ಶ್ರೀಮತಿ ಪ್ರೇಮಲತಾ ಸತೀಶ್ ಚಂದ್ರ ಹೆಗ್ಡೆ ರಂಗಮಂಟಪಡು ಸ್ಥಿತ್ಯಂತರದಲ್ಲಿ ಬಂಟರು ಶಿಕ್ಷಣ ಮತ್ತು ನಿರುದ್ಯೋಗ ಪನ್ಪನ ವಿಷಯಡು ವಿಚಾರಕೂಟ ನಡೆತಂಡು. ಒಕ್ಕೂಟದ ಮಹಾಪೋಷಕರು ಕೂಳೂರು ಕನ್ಯಾಣ ಸದಾಶಿವ ಶೆಟ್ಟಿ ಕಾರ್ಯಕ್ರಮ ಉದ್ದೀಪನ ಮಲ್ತಿರು. ಯಕ್ಷಗಾನ ಕಲಾವಿದರು ಬುಕ್ಕ ವಿದ್ವಾಂಸರು ಭಾಸ್ಕರೈ ಕುಕ್ಕುವಳ್ಳಿ ಸುರುತಪಾತ್ರ ದುಂಬುದಿಯರು. ಸದಾಶಿವ ಶೆಟ್ಟಿ ಪಾತಿರದು ಕೃಷಿ ಪ್ರಧಾನ ಸಮಾಜ ಆದಿತ್ತಿನ ನಮ ಇತ ಐಡ್ದು ಪಿದೈ ಬರೊಂದುಲ್ಲ. ಇತ್ತದ ಜೋಕ್ಲಿಡ ಮೂಲ ಜ್ಞಾನ ಕೊರತೆ ಉಂಡು. ಸಾಮಾನ್ಯ ಪ್ರಶ್ನೆ ಕೇಂಡಲ ಉತ್ತರ ಗೊತ್ತಿಜ್ಜಿ ನಂಕು ಉಮೇದುಪ್ಪನ ಕೆಲಸ ಆಜತನುಡು ಅಪ್ಪಗ ಖಂಡಿತ ಗೆಲ್ಮೆ ತಿಕ್ಕೊಂಡು ಪಂಡೇರು. ವಿಶ್ವಾತ್ ಕೆಮಿಕಲ್ಸ್ ಲಿಮಿಟೆಡ್ ಬೊಂಬೈದ ಸಿಎಂಡಿ ಬಿ ವಿವೇಕ್ ಶೆಟ್ಟಿ ಪಾತಿರ್ದು ದುಂಬುದ ಕಾಲುಡು ಆಸ್ತಿ ಇತ್ತಿನಾಯನು ಶ್ರೀಮಂತೆ ಎಂದು ಗುರ್ತ ಮಲ್ತೊಂದಿತ್ತರು. ಇತ್ತೆ ಏರಿಗೆ ಎಡ್ಡೆ ಜ್ಞಾನ ಉಂಡ ಆಯೆ ಮಾತಲ್ಲ ಮಲ್ತೊನ್ವೆ ಜೋಕ್ಲಿಗೂ ಸಂಸ್ಕಾರ ಕಲ್ಪೌಡು ಪಂಡೇರು. ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸರ್ವಿಸಸ್ ಲಿಮಿಟೆಡ್ ಬೊಂಬೈದ ಉಪೇಂದ್ರ ಶೆಟ್ಟಿ ಪಾತಿರ್ದು ಬರವು ಇಜ್ಜಿಂಡ ಬೇಲೆ ಪಡೆಯರೆ ಸಾಧ್ಯನೇ ಇಜ್ಜಿಂದ ಪಂಡಿನ 6 ಐವ ಜೋಕ್ಲಿಗೂ 4 ತಿಂಗಳು ಪಂಥ ಅದುಪ್ಪನ ಪರೀಕ್ಷೆಗೂ ಜನವರಿ 17 ಇಡೀ ಧರ್ಮಗೂ ತರಬೇತಿ ಕೊರ್ಪವೆಂದು ಘೋಷಣೆ ಮಲ್ತೇರು. ಆರ್ಗ್ಯಾನಿಕ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಬೊಂಬೈದ ಸಿಎಂಡಿ ಆನಂದ್ ಎಂ ಶೆಟ್ಟಿ ತೋನ್ಸೆ ಅದಾನಿ ಗ್ರೂಪ್ದ ಕಿಶೋರ್ ಆಳ್ವಾ ಪಡುಬಿದ್ರದ ಆಸ್ಪೆನ್ ಎಸ್ಇಝೆಡ್ ಸೀನಿಯರ್ ಜನರಲ್ ಮ್ಯಾನೇಜರ್ ಅಶೋಕ್ ಕುಮಾರ್ ಶೆಟ್ಟಿ ಬಿನ್ನೆರಾದ ಪಾಲ್ದೊಂಡರು. ಪ್ರದೀಪ್ ಕುಮಾರ್ ರೈ ಐಕ್ಕಳ ಬಾಬಾ, ಡಾಕ್ಟರ್ ಪೂರ್ಣಿಮಾ ಎಸ್ ಶೆಟ್ಟಿ, ಪುರುಷೋತ್ತಮ ಭಂಡಾರಿ, ಒಕ್ಕೂಟದ ಪ್ರಧಾನ ಕಾರ್ಯಂತರು ಜಯಕರ್ ಶೆಟ್ಟಿ ಇಂದ್ರಾಳಿ ಈ ಪೊರ್ತುಡಿತ್ತರು. ಕದ್ರಿ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಒಂದು 100-200 ವರ್ಷದಿಂದ ಬಂಟ ಸಮಾಜ ಕೃಷಿಯಲ್ಲಿ ತೊಡಗಿದವರು. ನಾವು ಲ್ಯಾಂಡ್ ಲಾರ್ಡ್ಸ್ ಇದ್ದೆವು ಮತ್ತು ಕೃಷಿಯನ್ನು ಮಾಡುವವರು ಇದ್ದೆವು, 2 ಪಂಗಡ ಇತ್ತು ಆಗ. ಆದರೆ ಈ ಬ್ರಿಟಿಷ್ ಬಂದ ಮೇಲೆ ಈ ಎಜುಕೇಷನ್ ಸಿಸ್ಟಮ್, ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಬಂದ ಮೇಲೆ ಈ ವಿದ್ಯಾಭ್ಯಾಸ ನಮ್ಮನ್ನು ಬೇರೆ ಕಡೆಗೆ ಕೊಂಡೊಯ್ತಾ ಇದೆ. ಹಣ ಇದ್ದವರು, ಹಣ ಇಲ್ಲದವರು, ಹಣ ಇದ್ದವರಿಂದ ತಗೊಂಡು ಇಲ್ಲದವರಿಗೆ ಕೊಡುವುದು, ಅದು ಅಂದರೆ ಎಜುಕೇಷನಲ್ಲಿ ಕಲೆಕ್ಟ್ ಮಾಡಿ ಅದನ್ನು ನಮ್ಮ ಮತ್ತೊಂದು ಇದಕ್ಕೆ ಕೊಡ್ತಾ ಇದ್ದೇವೆ. ಅಂಥದ್ದೇ ಒಂದು ಮಹತ್ ಕಾರ್ಯವನ್ನು ನಮ್ಮ ಐಕರ್ ಹರೀಶ್ ಶೆಟ್ಟರು ಅಂಡರ್ ಫೆಡರೇಷನಲ್ಲಿ ಮಾಡ್ತಾ ಇದ್ದಾರೆ. ಬಂಡಸಂಘ ಉಡುಪಿ ಇವರು ನಿಮಗೆ ಒಂದು ಎಕ್ಸಾಮಿನೇಷನ್ ನಡೆಸ್ತಾರೆ, ಒಂದು ಟೆಸ್ಟ್ ನಡೆಸ್ತಾರೆ. ಆ ಟೆಸ್ಟ್ನಲ್ಲಿ ಸಕ್ಸಸ್ ಆದಂಥ ವ್ಯಕ್ತಿಗಳಿಗೆ, ಮಕ್ಕಳಿಗೆ 50 ಜನರಿಗೆ ಜನವರಿ 10ರಿಂದ ಸಂಪೂರ್ಣ ಉಚಿತ ಟ್ರೈನಿಂಗ್ 4 months ಕೊಡ್ತಕ್ಕಂಥ ಜವಾಬ್ದಾರಿ ನನ್ನದು. ದಿಸ್ ಈಸ್ ದಿ ಔಟ್ಕಮ್ ಆಫ್ ಟುಡೇಸ್ ಪ್ರೋಗ್ರಾಮ್. ಇದೇ ಥರದ್ದು ಮುಂದಿನ ದಿನಗಳಲ್ಲಿ ಭಾಳಷ್ಟು ಔಟ್ಕಮ್ಗಳು ಇವತ್ತಿನ ಒಂದು ಕಾರ್ಯಕ್ರಮದ ರೂಪುರೇಷೆಯಲ್ಲಿ ಹೊರಗೆ ಬರ್ಲಿಕ್ಕಿದೆ ಅಂತ ಹೇಳಿ ಇಡೀಗ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡು ನನ್ನೆಲ್ಲ ಇತೇ ಪುರ್ತಗೂ ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.